ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಮಿತ್ರರೇ, ವಚನಾಮೃತ ಕಾರ್ಯಕ್ರಮವು ದೇವರು ನಮಗೆ ಕೊಟ್ಟಂತಹ ವಿಶೇಷವಾದ ಕೊಡುಗೆ. ಈ ಒಂದು ಅಂತರ್ಜಾಲದ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಒಂದುಗೂಡಿ ಪ್ರಾರ್ಥಿಸುತ್ತಾ ಇದ್ದೇವೆ ಹಾಗೂ ಸ್ವರ್ಗದ ಬಾಗಿಲುಗಳನ್ನು ತಟ್ಟುತ್ತಿದ್ದೇವೆ. ಖಂಡಿತವಾಗಿ ತಂದೆಯಾದ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಿಮಗೆ ದೇವರ ವಿಶೇಷ ಕೃಪಾವರಗಳು ಲಭಿಸಲಿ. ನೀವು ಏನನ್ನು ಬೇಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರೋ ಅವೆಲ್ಲವನ್ನು ದೇವರು ನಿಮಗೆ ಒದಗಿಸಲಿ. ಅದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ನಿಜವಾದ ಸತ್ಯವು ನಿಮಗೆ ಪ್ರಕಟವಾಗಲಿ. ದೇವರಲ್ಲಿ ನೂತನವಾದ ಜೀವನವನ್ನು ಜೀವಿಸುವಂತಹ ವಿಶೇಷವಾದ ಕೃಪಾವರಗಳನ್ನು ದೇವರು ನಿಮಗೆ ಒದಗಿಸಲೆಂದು ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ. ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನೇ ಗೆದ್ದು ಬಂದೆ ಸ್ತೋತ್ರ ದೇವಾ. ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನು ಗೆದ್ದು ಬಂದೆ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ ಯೇಸು ದೇವಾ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ನಿಮ್ಮನ್ನು ಕಳಕಳಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ. ಅವರ ಪ್ರಾರ್ಥನೆಗೆ ನೀವು ಕಿವಿಗೊಡಿರಿ. ಅವರಿಗೆ ಏನು ಅಗತ್ಯವೋ ಎಲ್ಲವನ್ನೂ ಒದಗಿಸಿರಿ. ನಿಮ್ಮ ಮಕ್ಕಳು ನಿಮ್ಮ ಸುವಾರ್ತೆಯ ಬೆಳಕಿನಲ್ಲಿ ಜೀವಿಸುವಂತೆ ನಿಮ್ಮ ಕಟ್ಟಳೆಗಳನ್ನು ಅನುಸರಿಸುತ್ತಾ ಪ್ರತಿಯೊಂದು ರೀತಿಯಲ್ಲಿ ನಿಮಗೆ ಮಹಿಮೆ ಪಡಿಸುವಂತಹ ಜೀವನವನ್ನು ಜೀವಿಸಲು ನಿಮ್ಮ ಕೃಪಾವರಗಳನ್ನು ಅವರಿಗೆ ನೀಡಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಮಿತ್ರರೇ, ನಿಮಗೆಲ್ಲರಿಗೆ ನನ್ನ ನಮನಗಳು. ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ನಮ್ಮ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಳ್ಳುವುದು ಎಷ್ಟು ಅಗತ್ಯವೋ ಎಂಬುದನ್ನು ನಾವು ಧ್ಯಾನಿಸೋಣ ಅಥವಾ ನಾವು ಪ್ರಾರ್ಥಿಸೋಣ. ನಾವು SVD ಗುರುಗಳು, SVD ಅಂದರೆ ಸೋಚಿಯೇತಾ ಸ್ವಬಿ ದಿವಿನಿ, ಡಿವೈನ್ ವರ್ಡ್ ಮಿಷನರೀಸ್. ನಾವು ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಬೋಧಿಸ್ತೇವೆ. ನಾವು ಆಂಧ್ರ ಪ್ರದೇಶದಲ್ಲಿ ಇರುವಾಗ ನಾನು ರಾಯಗಿರಿ ಎಂಬಂತಹ ಒಂದು ಚಿಕ್ಕ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ನಾವು ಹೋದಾಗ ಅಲ್ಲಿ ಯಾರು ಕೂಡ ಇರ್ತಿರಲಿಲ್ಲ. ಸ್ವಲ್ಪ ದೂರ ರಾಯಗಿರಿ ಚಿಕ್ಕ ಪಟ್ಟಣವಿತ್ತು, ಅಥವಾ ಜಮ್ಮಾಪುರಂ ಇನ್ನೊಂದು ಪಟ್ಟಣವಿತ್ತು. ನಾವು ಹೋದಂತಹ ಸ್ಥಳದಲ್ಲಿ 1 ಕಿಲೋಮೀಟರ್ ಯಾರೂ ಇರ್ತಿರಲಿಲ್ಲ. ಆ ಜಾಗ ಎಲ್ಲ ಮರಳು ಜಾಗ, ಸ್ಯಾಂಡ್. ಅಲ್ಲಿ ನಾವು
4 ಎಕರೆ ಜಮೀನಿನಲ್ಲಿ ಒಂದು ಶಾಲೆಯನ್ನು ಆರಂಭಿಸಿದೆವು. ಅಲ್ಲಿ ಶಾಲೆ ಆರಂಭಿಸಿವೆ ಎಂದು ಗೊತ್ತಾದದ್ದೇ ಹತ್ತಿರವಿರುವಂತಹ ಹಳ್ಳಿಗಳಿಂದ ನಮಗೆ 200ಕ್ಕಿಂತ ಹೆಚ್ಚು ಮಕ್ಕಳು ಬೋರ್ಡಿಂಗ್ನಲ್ಲಿ ಇರಲು ಬಂದರು. ಬೇರೆ ಮಕ್ಕಳು ದಿನಕ್ಕೆ ಹಗಲಿಗೆ ಶಾಲೆಗೆ ಬರ್ತಿದ್ದರು. 200 ಮಂದಿ ಮಕ್ಕಳಿಗೆ ಇರಲು ನಮ್ಮ ಹತ್ರ ಸರಿಯಾದ ಹಾಸ್ಟೆಲ್ ಪರಿಸ್ಥಿತಿ ಇರಲಿಲ್ಲ. ನಾವು ಆ ಮರಳಿನ ಮೇಲೆಯೇ ಹಾಸಿಗೆ ಹಾಕಿ ಮಲಗುತ್ತಿದ್ದೆವು. ಆಮೇಲೆ ಅಲ್ಲೇ ಊಟ ಮಾಡ್ತಿದ್ದೆವು. ಊಟ ಆದ ನಂತರ ಆ ಮರಳನ್ನು ಆಚೆ ಈಚೆ ಮಾಡ್ತಿದ್ದೆವು. ಆದರೆ ಅಲ್ಲಿ ನಾವು ಇದ್ದು ಶಾಲೆಯನ್ನು ಆರಂಭಿಸಿದ್ದೇ ಬೇಗನೆ ಆ ಸ್ಥಳ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿತು. ಈಗ ನಾನು ಅಲ್ಲಿ ಹೋದಾಗ 25 ವರ್ಷಗಳ ನಂತರ ಆ ಸ್ಥಳವೇ ಸಂಪೂರ್ಣವಾಗಿ ಬದಲಾಗಿದೆ. ಅದೇ ಒಂದು ಪಟ್ಟಣವಾಗಿದೆ, ಜಾನ್ಸನ್ ನಗರ ಅಂತ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆಂದರೆ, ನಾವು ಎಲ್ಲಿ ಹೊಸ ಸ್ಥಳಕ್ಕೆ ಹೋಗಿ ಶಾಲೆಯನ್ನು ಆರಂಭಿಸಿದರೆ ಅಥವಾ ಒಂದು ಚರ್ಚನ್ನು ಆರಂಭಿಸಿದರೆ ಆ ಸ್ಥಳ ಅಭಿವೃದ್ಧಿ ಆಗೋದು, ಹೆಚ್ಚು ಹೆಚ್ಚು ಜನರು ಅಲ್ಲಿ ಬರುವರು. ಜನರು ಎಲ್ಲಿ ಹೋಗಿ ವಾಸಿಸ್ತಾರೆ, ಎಲ್ಲಿ ಒಳ್ಳೆಯ ಸಂಬಂಧಗಳು ಇರ್ತವೆ, ಎಲ್ಲಿ ಒಳ್ಳೆಯ ವ್ಯಾಪಾರ ನಡೆಯುತ್ತದೆ, ಎಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಜೀವಿಸ್ಬೋದು, ಅಲ್ಲಿ ಜನರು ಬರ್ತಾರೆ. ಅದರಿಂದ ಸಂಬಂಧಗಳು ಬಹಳ ಅಗತ್ಯ. ನಾವು ಪ್ರಾಣಿಗಳೊಂದಿಗೆ ಪಕ್ಷಿಗಳೊಂದಿಗೆ ಸಂಬಂಧವಿರಿಸಿಕೊಳ್ಳಲು ಆಗುವುದಿಲ್ಲ. ಆದರೆ ಪವಿತ್ರ ಪುಸ್ತಕದಲ್ಲಿ ನಾವು ಓದುತ್ತೇವೆ, ಆ ರಾಜರ ಮೊದಲನೇ ಪುಸ್ತಕದ ಕೊನೆಯಲ್ಲಿ ನಾವು ಓದ್ತೇವೆ, ಏಲಿಯಂತಹ ಪ್ರವಾದಿ ಕೋಪದಿಂದ, ನಿರಾಸೆಯಿಂದ, ಜಿಗುಪ್ಸೆಯಿಂದ ಓಡಿ ಹೋಗಿ ಒಂದು ನದಿಯ ಬದಿಯಲ್ಲಿ ಮಲಗುತ್ತಾನೆ. ಆ ಸಮಯದಲ್ಲಿ ದೇವರು ಅವನಿಗೆ ಒಂದು ಕಾಗೆಯ ಮುಖಾಂತರ, ಒಂದು ಪಕ್ಷಿಯ ಮುಖಾಂತರ ಆಹಾರವನ್ನು ಕಳಿಸ್ತಾರೆ. ಹಾಗೂ ಅವನು ಎದ್ದು ಮುಂದೆ ಹೋಗುವಂತೆ ಹುರಿದಿಂಬಿಸ್ತಾರೆ. ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ, ಬಾಲಾಮನಂತಹ ಪ್ರವಾದಿ. ಅವನು ಸ್ವಾರ್ಥದಿಂದ, ಹಣದಾಶೆಯಿಂದ ದೇವರ ವಿರುದ್ಧವಾಗಿ ಹೋಗುತ್ತಾನೆ. ಮಾತ್ರವಲ್ಲ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಶಪಿಸಲು ಕೂಡ ಅವನು ಹೋಗುತ್ತಾನೆ. ಆ ರೀತಿಯಲ್ಲಿ ಅವನು ಹೋಗುವಾಗ ಅವನು ಒಂದು ಕತ್ತೆಯ ಮೇಲೆ ಪ್ರಯಾಣಿಸಿದ್ದ. ಕತ್ತೆ ಕೂಡ ಅವನ ಮಾತು ಕೇಳುವುದಿಲ್ಲ. ಯಾಕೆ? ಕತ್ತೆ ದೇವರ ಮಾತು ಕೇಳ್ತದೆ, ಆದರೆ ಬಾಲಾಮ ಆ ಪ್ರವಾದಿಯ ಮಾತು ಕೇಳುವುದಿಲ್ಲ. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಸರಿಯಾದ ಸಂಬಂಧಗಳನ್ನು ಬೆಳೆಸಿಕೊಳ್ಬೇಕು. ಮಾತ್ರವಲ್ಲ, ಆ ಸಂಬಂಧಗಳನ್ನು ಗೌರವಿಸಬೇಕು. ನಾವು ಈಗರ್ಜಿಯ ಪವಿತ್ರ ಸಭೆಯ ಹಿರಿಯರನ್ನು, ಚರ್ಚ್ ಲೀಡರ್ಸನ್ನು ನಾವು ಗೌರವಿಸಬೇಕು. ಮನೆಯಲ್ಲಿ ನಮ್ಮ ತಂದೆ ತಾಯಂದಿರನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು, ನಮ್ಮ ಗುರುಗಳನ್ನು ನಾವು ಗೌರವಿಸಬೇಕು. ಯಾರಾದರೂ ನಮ್ಮ ಮನೆಗೆ ಬಂದರೆ ನಮಗೆ ಭಾಳ ಸಂತೋಷ. ಅದೇ ಚರ್ಚಿನ ಗುರುಗಳು ನಮ್ಮ ಮನೆಗೆ ಬಂದರೆ ಇನ್ನೂ ಸಂತೋಷ. ಒಬ್ಬರು ನನಗೆ ಹೇಳಿದರು, ಫಾದರ್ ನೀವು ನಮ್ಮ ಮನೆಗೆ ಬರಬೇಕು. ನಾನು ಕೇಳಿದೆ, ಯಾವಾಗ? ಇವತ್ತು ನಾಳೆ? ಇವತ್ತು ನಾಳೆ ಅಲ್ಲ, 1 ತಿಂಗಳ ನಂತರ. ನಾನು ಹೇಳಿದೆ, ಯಾಕೆ ಇವತ್ತೇ ಹೇಳ್ತೀರಾ? ನೀವು ಬರುವುದಾದರೆ ನಾನು ಬೇಗನೆ ನನ್ನ ಮನೆಗೆ ಒಳ್ಳೆಯದಾಗಿ ಪೇಂಟ್ ಮಾಡ್ತೇನೆ, ಎಲ್ಲವನ್ನು ಒಳ್ಳೆಯದಾಗಿ ಅರೇಂಜ್ ಮಾಡ್ತೇನೆ, ಆರ್ಡರ್ ಹಾಕ್ತೇನೆ, ಆಮೇಲೆ ನೀವು ಬನ್ನಿ. ಅಂದರೆ ನಾನು ಒಬ್ಬ ಗುರುವಾಗಿ ಅವರ ಮನೆಗೆ ಬರಬೇಕಾದ್ರೆ ಆ ಮನೆ ಅಷ್ಟೊಂದು ಸ್ವಚ್ಛವಾಗಿರಬೇಕು, ಎಲ್ಲ ಡೆಕೋರೇಷನ್ ಆಗಬೇಕೆಂಬಂತಹ ಹಂಬಲ ಅವರದ್ದು. ಅದೇ ರೀತಿಯಲ್ಲಿ ನಾವು ಸಂಬಂಧಗಳನ್ನು ಇರಿಸಿಕೊಂಡ್ರೆ ಸಾಕಾಗೋದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಆ ಸಂಬಂಧಗಳಲ್ಲಿ ನಿಜವಾದ ಗೌರವ ಇರಬೇಕು. ಮದುವೆಯ ದಿನದಂದು ಪತಿ ಪತ್ನಿಯರಿಗೂ ಒಬ್ಬರಿಗೆ ವಾಗ್ದಾನ ಮಾಡುವಾಗ ಏನು ಹೇಳ್ತಾರೆ? ನಾನು ನಿನ್ನನ್ನು ಪತಿಯನ್ನಾಗಿ ಸ್ವೀಕರಿಸ್ತೇನೆ. ಮಾತ್ರವಲ್ಲ, ನಾನು ಜೀವನವಿಡೀ ನನ್ನ ಒಳ್ಳೆಯ ಸ್ವಾಸ್ಥ್ಯ ಇರುವಾಗ, ನಾನು ಅನಾರೋಗ್ಯ ಆಗಿದ್ದಾಗ ಕೂಡ, ನಾನು ಸಂತೋಷದಲ್ಲಿರುವಾಗ ಅಥವಾ ದುಃಖದಲ್ಲಿರುವಾಗ ಯಾವಾಗಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮಾತ್ರವಲ್ಲ, ನಿನ್ನನ್ನೇ ವಿಶ್ವಾಸದಿಂದ ಜೀವಿಸ್ತೇನೆ. ಮಾತ್ರವಲ್ಲ, ನಾನು ನಿನ್ನನ್ನು ಗೌರವಿಸುತ್ತೇನೆ. ಇನ್ ಗುಡ್ ಟೈಮ್ಸ್ ಆ್ಯಂಡ್ ಇನ್ ಬ್ಯಾಡ್ ಟೈಮ್ಸ್, ಇನ್ ಸಿಕ್ನೆಸ್ ಆ್ಯಂಡ್ ಇನ್ ಹೆಲ್ತ್. ಐ ಲವ್ ಯು, ಐ ಆಮ್ ಫೇತ್ಫುಲ್ ಟು ಯು, ಐ ಶಾಲ್ ಬಿ ಫೇತ್ಫುಲ್ ಟು ಯು ಆ್ಯಂಡ್ ಐ ಶಾಲ್ ಆನರ್ ಯು. ಆನರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಆದರೆ ಈ ದಿನಗಳಲ್ಲಿ ಏನಾಗ್ತದೆ, ಎಷ್ಟೋ ಮಂದಿ ಕೇವಲ ಮೊಬೈಲ್ನಲ್ಲೇ ಇರ್ತಾರೆ. ತಂದೆ ಇದ್ದರೂ ಕೂಡ, ತಾಯಿ ಇದ್ದರೂ ಕೂಡ ಅವರೊಡನೆ ಮಾತನಾಡೋದಿಲ್ಲ. ಪತ್ನಿ ಇದ್ದರೂ ಕೂಡ ಅವರೊಡನೆ ಮಾತನಾಡೋದು ಬದಲು ಮೊಬೈಲ್ನಲ್ಲೇ ಇರ್ತಾರೆ. ಒಂದು ನೆನಪಿಟ್ಟುಕೊಳ್ಳಿ, ಈ ಮೊಬೈಲ್ಗಳನ್ನು, ಈ ಲ್ಯಾಪ್ಟಾಪ್ಗಳನ್ನು, ಇವನ್ನೆಲ್ಲವನ್ನು ಪ್ರೊಡ್ಯೂಸ್ ಮಾಡುವವರು ಯಾರು ಅಥವಾ ಇವುಗಳನ್ನು ಕಂಡು ಹಿಡಿದವರು ಯಾರು? ಅಂತಹ ಜನರು ಈ ದಿನಗಳಲ್ಲಿ, ಆಧುನಿಕ ಜಗತ್ತಿನಲ್ಲಿ ಎಷ್ಟೋ ಮಂದಿ ಮುರಿದ ಕುಟುಂಬಗಳಿಂದ ಬಂದವರು. ಅಂದರೆ ಮುರಿದ ಕುಟುಂಬಗಳಲ್ಲಿ ಹುಟ್ಟಿದ್ದು ಬೆಳೆದವರು. ಅಂದರೆ ಪತಿ ಪತ್ನಿಯರು ಬೇರ್ಪಟ್ಟಿದ್ದಾರೆ,
ಮಕ್ಕಳು ತಂದೆ ತಾಯಂದಿರು ಬೇರ್ಪಟ್ಟಿದ್ದಾರೆ, ಅಣ್ಣ ತಮ್ಮಂದಿರು ಜಗಳವಾಡಿದ್ದಾರೆ. ಅಂಥವರಿಗೆ ಸಮಯ ಎಂಬುದು ಬಹಳ ಒಂದು ರೀತಿಯ ಶಾಪ. ಅವರಿಗೆ ಸಮಯ ಹೇಗೆ ಕಳೆಯುವುದಂತಲೇ ಗೊತ್ತಿಲ್ಲ. ಆದ್ದರಿಂದ ಇವತ್ತಿನ ಲೋಕದಲ್ಲಿ ಟಿ ವಿ ಇದ್ದರೆ, ಮೊಬೈಲ್ ಇದ್ದರೆ, ಲ್ಯಾಪ್ಟಾಪ್ ಇದ್ದರೆ, ಟ್ಯಾಬ್ಗಳಿದ್ದರೆ ಎಷ್ಟೋ ಸಮಯ ಬೇಕಾದರೆ ಅದರಲ್ಲೇ ಕಳೀತಾರೆ. ಅದೇ ಸಂಬಂಧಗಳಿಗೆ ಹೆಚ್ಚು ಸಮಯ ಕೊಡುವುದಿಲ್ಲ. ನಾವು ದೇವರ ಮಕ್ಕಳಾದರೆ ಪ್ರಿಯರೇ, ನಿಜವಾಗಿ ನಾವು ಸಂಬಂಧಗಳಿಗೆ ಹೆಚ್ಚು ಸಮಯ ಕೊಡಬೇಕು. ನಾವು ಪ್ರವಾಹದೊಂದಿಗೆ ಈಜಾಡೋದಲ್ಲ. ನೀವು ಪ್ರವಾಹ ಬಂದರೆ ನೋಡಿ, ಒಂದು ಮೀನು ಸತ್ತರೆ ಆ ಪ್ರವಾಹದೊಂದಿಗೆ ಕೊಚ್ಚಿಕೊಂಡು ಹೋಗ್ತದೆ. ಅದೇ ಜೀವಂತ ಮೀನಾದರೆ ಪ್ರವಾಹ ಹರಿಯುವಾಗ ಮೀನು ಅದಕ್ಕೆ ವಿರುದ್ಧವಾಗಿ ಈಜುತ್ತಾ ಮುಂದೆ ಹೋಗ್ತದೆ. ಇವತ್ತಿನ ಲೋಕದಲ್ಲಿ ಎಲ್ಲರೂ ಮೊಬೈಲ್ನಲ್ಲಿ, ಎಲ್ಲರೂ ಲ್ಯಾಪ್ಟಾಪ್ನಲ್ಲಿ, ಎಲ್ಲರೂ ಟಿ ವಿಯಲ್ಲಿ ಇರ್ಬೋದು. ಆದರೆ ದೇವರ ಮಕ್ಕಳು ಮಾತ್ರ ಸಂಬಂಧಗಳಿಗೆ ವಿಶೇಷವಾದ ಮಹತ್ವ ಕೊಡ್ತಾರೆ. ದೇವರಲ್ಲಿ ಒಳ್ಳೆಯ ಸಂಬಂಧ, ದೇವದೂತರೊಂದಿಗೆ, ದೇವರ ಸಂತರೊಂದಿಗೆ ಒಳ್ಳೆಯ ಸಂಬಂಧ, ಈ ಲೋಕದಲ್ಲಿರುವಾಗ ಕುಟುಂಬದಲ್ಲಿ ಒಳ್ಳೆಯ ಸಂಬಂಧಗಳು, ಅಥವಾ ನೆರೆಕರೆಯಲ್ಲಿ ಒಳ್ಳೆಯ ಸಂಬಂಧ, ಸಮಾಜದಲ್ಲಿ ಒಳ್ಳೆಯ ಸಂಬಂಧ, ತನ್ನ ಆತ್ಮವನ್ನು ರಕ್ಷಿಸಿಕೊಳ್ಳುವುದು ಮಾತ್ರವಲ್ಲ, ಈ ಲೋಕದಲ್ಲಿ ಎಷ್ಟೋ ಮನುಷ್ಯರು, ಎಷ್ಟೋ ವ್ಯಕ್ತಿಗಳು ಪ್ರಭು ಯೇಸು ಕ್ರಿಸ್ತರಲ್ಲಿ ಜೀವೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವುದಕ್ಕಾಗಿ ಅವರು ವಿಶೇಷವಾದ ಪರಿಶ್ರಮವನ್ನು ಮಾಡ್ತಾರೆ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೇವೆ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 3 ವರ್ಸ್ 8. ದೇವರು ದಿನದ ಸಂಜೆಯ ಸಮಯದಲ್ಲಿ ಪ್ರಶಾಂತ ವಾತಾವರಣದಲ್ಲಿ ನಡೆಯುತ್ತಿರುವಾಗ ಆದಾಮ ಹಾಗೂ ಏವರು ದೇವರ ಶಬ್ದವನ್ನು ಕೇಳಿದರು. ಆದರೆ ಅವರು ದೇವರಿಂದ ಮರೆಮಾಚಿಕೊಂಡರು. ಅಂದರೆ ದೇ ಹಿಡ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರು ಅವರೊಂದಿಗೆ ನಡೆಯಲು, ಅವರೊಂದಿಗೆ ಜೀವಿಸಲು ಆಶಿಸ್ತಾರೆ. ಆದರೆ ಆದಾಮ ಹಾಗೂ ಏವರು ದೇವರಿಂದ ದೂರ ಸರಿಸ್ತಾರೆ. ನಾವಾದರೂ ದೇವರ ಸನ್ನಿಧಿಯಲ್ಲಿ ಜೀವಿಸಬೇಕು. ವಿ ಮಸ್ಟ್ ವಾಕ್ ವಿತ್ ಗಾಡ್. ಒಬ್ಬರು ಮದುವೆಗೆ ಹೋಗುವಾಗ ತನ್ನ ಮಗನನ್ನು ಕೂಡ ಕರ್ಕೊಂಡು ಹೋದರು. 9-10 ವರ್ಷದ ಚಿಕ್ಕ ಮಗು ಯಾವಾಗಲೂ ಏನು ಮಾಡ್ತಾರೆ, ಅವರು ಮಕ್ಕಳು ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ವಿವಾಹದ ಆ ಸಂಸ್ಕಾರದ ಪೂಜಾ ಬಲಿಯಲ್ಲಿ ಗುರುಗಳು ಪತಿ ಪತ್ನಿಯರಿಗೆ ಹೇಳಿದರು, ಅಥವಾ ಆ ದಂಪತಿಗಳಿಗೆ ಹೇಳಿದರು, ನೀವು ನಿಮ್ಮ ಬಲಗೈಯನ್ನು ಹಿಡಿಯಿರಿ. ಮಗುವಿಗೆ ಆಶ್ಚರ್ಯವೆನಿಸಿತು. ಅವನು ತಂದೆಯನ್ನು ಕೇಳ್ತಾ ಇದ್ದಾನೆ, ಡ್ಯಾಡಿ ವೈ ದ ಪ್ರೀಸ್ಟ್ ಈಸ್ ಆಸ್ಕಿಂಗ್ ದ ಬ್ರೈಡಲ್ ಕಪಲ್ ಟು ಹೋಲ್ಡ್ ಈಚ್ ಅದರ್ಸ್ ಹ್ಯಾಂಡ್ಸ್. ಒಬ್ಬರನ್ನೊಬ್ಬರ ಕೈಗಳನ್ನು ಹಿಡಿಯಲು ಯಾಕೆ ಹೇಳ್ತಾ ಇದ್ದಾರೆ? ಆಗ ತಂದೆ ಮಗುವಿಗೆ ಹೇಳಿದರು, ಮಗು, ನಿನಗೆ ಗೊತ್ತಿಲ್ವೋ, ನೀನು ಟಿ ವಿ ನೋಡ್ತೀಯಲ್ವಾ? ಟಿ ವಿಯಲ್ಲಿ WWF ನೋಡ್ತೀಯಾ? ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ಫೈಟ್ ನೋಡ್ತೀಯ? ಆ ಕುಸ್ತಿ ಆಡುವವರು ಏನು ಮಾಡ್ತಾರೆ, ಮೊದಲು ಅಲ್ಲಿ ಇರುವಂತಹ ಆ ರೆಫ್ರಿ ಏನು ಹೇಳ್ತಾನೆ, ಈಗ ಬಲಗೈಯನ್ನು ಹಿಡೀರಿ ಅಂತ ಹೇಳ್ತಾರೆ. ಯಾಕೆ? ಒಂದು ಸಾರಿ ಹಿಡಿದು ಕೈ ಕುಲುಕಿದ ನಂತರ ಆಮೇಲೆ ಅವರು ಜಗಳವಾಡ್ತಾರೆ. ಅದೇ ರೀತಿಯಲ್ಲಿ ಪತಿ ಪತ್ನಿಯರು ಆರಂಭದಲ್ಲಿ ಕೈ ಕುಲುಕಿ ಆಮೇಲೆ ಅವರ ಯುದ್ಧ ಆರಂಭವಾಗ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಂದರೆ ಪ್ರಿಯರೇ, ಎಷ್ಟೋ ಮಂದಿ ಪತಿ ಪತ್ನಿಯರು ಜೀವನದಲ್ಲಿ ಜಗಳವಾಡ್ತಾ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಅಣ್ಣ ತಮ್ಮಂದಿರು, ಕುಟುಂಬಸ್ಥರು ಜಗಳದಲ್ಲೇ ತಮ್ಮ ಸಮಯವನ್ನು ಹಾಳು ಮಾಡ್ತಾರೆ. ಮಾತ್ರವಲ್ಲ, ಈ ಕುಟುಂಬ ಜೀವನವನ್ನೇ ನರಕವನ್ನಾಗಿ ಮಾಡ್ತಾರೆ. ಒಂದು ವೇಳೆ ಪತಿ ಪತ್ನಿಯರು ಸಂಪೂರ್ಣವಾಗಿ ಹೃದಯದಲ್ಲಿ, ಮನಸ್ಸಿನಲ್ಲಿ, ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರನ್ನು ಸಹಕರಿಸುತ್ತಾ ಜೀವಿಸಿದರೆ, ಅವರಿಬ್ಬರು ಒಂದೇ ಶರೀರ, ಒಂದೇ ಆತ್ಮ, ಒಂದೇ ಹೃದಯವಾದರೆ ಅವರ ಕುಟುಂಬ ಜೀವನವು ಎಷ್ಟೊಂದು ಫಲಪ್ರದವಾಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನಾವು ಸಂಬಂಧಗಳನ್ನು ಬೆಳೆಸುವಾಗ ನೆನಪಿಟ್ಟುಕೊಳ್ಬೇಕು, ಒಂದು ಒಳ್ಳೆಯ ವಿವಾಹ ಜೀವನ ಬೇಕಾದರೆ, ಒಂದು ಒಳ್ಳೆಯ ಕುಟುಂಬ ಜೀವನ ಬೇಕಾದರೆ, ಒಂದು ಒಳ್ಳೆಯ ಸಮಾಜ ಜೀವನ ಬೇಕಾದರೆ ನಾವು ಏನು ಮಾಡಬೇಕು? ಅದಕ್ಕೆ ಪರಿಶ್ರಮ ಮಾಡಬೇಕು. ಆಟೋಮ್ಯಾಟಿಕಲಿ ನಿನ್ನ ಕುಟುಂಬ ಒಳ್ಳೆಯದಾಗೋದಿಲ್ಲ, ಆಟೋಮ್ಯಾಟಿಕಲಿ ನಿನ್ನ ಸಮಾಜ ಜೀವನ ಒಳ್ಳೆಯದಾಗೋದಿಲ್ಲ. ನಿನ್ನಲ್ಲಿ ಮಾತುಗಳಿವೆ, ಆ ಮಾತುಗಳನ್ನು ನೀನು ಡಿಸಿಪ್ಲಿನ್ ಮಾಡಬೇಕು. ನಿನ್ನ ವಿವಾಹ ಜೀವನ ಒಳ್ಳೆಯದಾಗೋದಕ್ಕಾಗಿ ನಿನಗೆ ಹವ್ಯಾಸಗಳಿವೆ, ಯು ಹ್ಯಾವ್ ಹ್ಯಾಬಿಟ್ಸ್. ಆ ಹವ್ಯಾಸಗಳನ್ನು ಡಿಸಿಪ್ಲಿನ್ ಮಾಡಬೇಕು, ನಿಯಂತ್ರಿಸಬೇಕು. ವಿವಾಹ ಜೀವನ ಒಳ್ಳೆಯದಾಗೋದಕ್ಕಾಗಿ ಪತ್ನಿಯ ಕೆಲವು ದುರ್ವ್ಯಸನಗಳು ಅಥವಾ ಕೆಟ್ಟ ಹವ್ಯಾಸಗಳು ಪತಿಗೆ ಇಷ್ಟವಾಗಲಿಕ್ಕಿಲ್ಲ, ಪತಿಯ ಕೆಲವು ಹವ್ಯಾಸಗಳು ಪತ್ನಿಗೆ ಇಷ್ಟವಾಗಲಿಕ್ಕಿಲ್ಲ. ನೀವು ವಿವಾಹ ಜೀವನ ಒಳ್ಳೆಯದಾಗೋದಕ್ಕಾಗಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಬೇಕು.
ಯು ಆರ್ ಇಂಟರ್ಡಿಪೆಂಡೆಂಟ್. ನಾಟ್ ಓನ್ಲಿ ದ್ಯಾಟ್, ಯು ಶುಡ್ ಬಿ ಫ್ರೀ ಫ್ರಮ್ ಸೀಕ್ರೆಟ್ ಲೈಫ್ಸ್. ಮದುವೆ ಆದ ನಂತರ ಮಾತ್ರವಲ್ಲ, ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲರೂ ನಿಮ್ಮಲ್ಲಿ ಸೀಕ್ರೆಟ್ ಜೀವನ ಕಡಿಮೆ ಆಗಬೇಕು, ಎತ್ತರದಿಂದ ಮರೆಮಾಚುವಂತಹ ಜೀವನ ಕಡಿಮೆ ಆಗಬೇಕು. ಈ ದಿನಗಳಲ್ಲಿ ಎಲ್ಲರ ಹತ್ತಿರ ಮೊಬೈಲ್ ಇರ್ತದೆ ಮಾತ್ರವಲ್ಲ, ಅದಕ್ಕೆ ಲಾಕ್ಸ್ ಇರ್ತವೆ, ಪ್ಯಾಟರ್ನ್ ಲಾಕ್ಸ್, ನಂಬರ್ ಲಾಕ್, ಫಿಂಗರ್ ಪ್ರಿಂಟ್ ಲಾಕ್, ಐರಿಶ್ ಲಾಕ್, ಫೇಸ್ ಲಾಕ್, ಜಿಮೇಲ್ ಲಾಕ್, ಪಾಸ್ವರ್ಡ್ ಲಾಕ್, ಎಷ್ಟೋ ರೀತಿಯ ಲಾಕ್ಗಳು. ಮಾತ್ರವಲ್ಲ, ಒಬ್ಬರನ್ನೊಬ್ಬರಿಂದ ಏನೇನೋ ಮರೆಮಾಚ್ತಾರೆ. ಆದ್ದರಿಂದ ಎಷ್ಟೋ ಸಂಬಂಧಗಳು ಏನಾಗ್ತವೆ, ಮುರಿದು ಬೀಳ್ತವೆ. ಮತ್ತೆ ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ಓದ್ತೇವೆ. ಗಾಸ್ಪಲ್ ಆಫ್ ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 18:19. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಇಬ್ಬರು ಒಂದೇ ಮನಸ್ಸಿನವರಾಗಿ ನೀವು ಏನನ್ನು ಪ್ರಾರ್ಥಿಸಿದರೂ ಕೂಡ ತಂದೆಯಾದ ದೇವರು ನಿಮ್ಮನಿಗೆ ಖಂಡಿತವಾಗಿ ಕೊಡುವರು. ಅಂದರೆ ಪ್ರಿಯರೇ, ನಾವು ಸಂಬಂಧ ಬೆಳೆಸುವಾಗ ಒಂದೇ ಮನಸ್ಸಿನಿಂದ ಒಂದೇ ಹೃದಯದವರಾಗಿ ನಾವು ಪ್ರಾರ್ಥಿಸಿದಾಗ ದೇವರಿಗೆ ಕೂಡ ಅದು ಮೆಚ್ಚುವುದು. ಅದರಿಂದ ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿರಿ, ದೇವರಿಗೆ ಸಂತೋಷವಾಗುವುದು, ಆನಂದವಾಗುವುದು, ದೇವರಿಗೆ ಮಹಿಮೆಯಾಗುವುದು. ಯಾವ ರೀತಿಯಲ್ಲಿ ಒಳ್ಳೆಯ ಸಂಬಂಧಗಳನ್ನು ಬೆಳೆಸುವುದು? ಕುಟುಂಬದಲ್ಲಿರುವಾಗ, ಸಮಾಜದಲ್ಲಿರುವಾಗ, ಕೆಲಸದ ಸ್ಥಳದಲ್ಲಿ ಕೂಡ, ನಿನ್ನ ವ್ಯಾಪಾರ ವಹಿವಾಟದ ಸ್ಥಳದಲ್ಲಿ ಕೂಡ ನೀನು ನಿನ್ನ ಕೆಲಸದವರೊಂದಿಗೆ ಸಂಬಂಧವಿರಿಸುವಾಗ, ನಿನಗಿಂತ ಹಿರಿಯರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವಾಗ ಈ ಕೆಲವು ವಿಷಯಗಳನ್ನು ನಿನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಿ. ಒಂದು, ನೀನು ಯಾವಾಗಲೂ ಸಂಬಂಧವಿರಿಸುವಾಗ ನೀನು ಕೇಳಬೇಕು, ನೀನು ಉತ್ತರಿಸಲಿಕ್ಕೆ ಅಲ್ಲ. ಲಿಸನ್, ನಾಟ್ ಟು ರಿಯಾಕ್ಟ್ ಬಟ್ ಟು ಅಂಡರ್ಸ್ಟ್ಯಾಂಡ್. ಮುಂದಿನ ವ್ಯಕ್ತಿ ನಿನಗೆ ಬೈದರೆ, ಅಂದರೆ ಇಫ್ ಈ ಈಸ್ ಸ್ಕೋಲ್ಡಿಂಗ್ ಯು, ಅವನಿಗೆ ಶಾಂತಿ ಇಲ್ಲ, ಅವನಿಗೆ ಕೇಳು, ಹೇಗಿದ್ದೀಯಾ, ಹುಷಾರಿಲ್ವೋ, ಡಾಕ್ಟರ್ ಬಳಿಗೆ ಹೋಗಬೇಕಾ? ಪತ್ನಿಗೆ ಹುಷಾರಿಲ್ಲದಿದ್ದರೆ ನಿನಗೆ ಗೊತ್ತಾಗಬೇಕು, ಪತಿಗೆ ಹುಷಾರಿಲ್ಲದಿದ್ದರೆ ನಿನಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ನೀನು ಕೇಳಬೇಕು, ಅವನನ್ನು ನೀನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಎರಡನೇದಾಗಿ, ನೀನು ಟೀಕಿಸುವಾಗ ಜಾಗೃತಿಯಾಗಿ ಟೀಕಿಸು. ಅವರ ಹೃದಯವನ್ನು ಮುರಿಯುವಂತಹ ರೀತಿಯಲ್ಲಿ ಟೀಕಿಸಬೇಡ. ತಪ್ಪು ಎಲ್ಲರೂ ಮಾಡ್ತಾರೆ, ಮಕ್ಕಳು ಮಾಡ್ತಾರೆ, ಹಿರಿಯರು ಮಾಡ್ತಾರೆ, ದೊಡ್ಡವರು ಮಾಡ್ತಾರೆ, ಕಲಿತವರು ಮಾಡ್ತಾರೆ. ಯಾರಾದರೂ ತಪ್ಪು ಮಾಡಿದ ತಕ್ಷಣ ನೀನು ಟೀಕಿಸಲು ಹೋಗಬೇಡ. ಒಂದು ವೇಳೆ ಟೀಕಿಸಲಿಕ್ಕಿದ್ರೆ ಕೂಡ ವಿನಮ್ರತೆಯಿಂದ, ಪ್ರಶಾಂತತೆಯಿಂದ ಟೀಕಿಸಬೇಕು. ಮೂರನೇದಾಗಿ, ನೀನು ವಿನಮ್ರನಾಗಬೇಕು, ವಿನಯಶೀಲನಾಗಬೇಕು. ಯು ಶುಡ್ ಬಿ ವೆರಿ ಹಂಬಲ್, ವೆರಿ ಸಿಂಪಲ್, ವೆರಿ 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 ಹಂಬಲ್. ನಿನ್ನ ಗರ್ವ ಅಹಂಕಾರದಿಂದ ಮುಂದೆ ಹೋದರೆ ಎಲ್ಲ ಸಂಬಂಧಗಳು ಮುರಿದು ಬೀಳುವವು. ನಾಲ್ಕನೇದಾಗಿ, ನೀನು ಸಂಬಂಧ ಬೆಳೆಸಿಕೊಳ್ಳುವಾಗ ನೀನು ಒಂದಾಗಿ ನೋಡಲು ಪ್ರಯತ್ನಿಸು. ಒಬ್ಬನೊಬ್ಬರ ಭೇದ ಭಾವವನ್ನು ಹೆಚ್ಚು ನೋಡಬೇಡ. ಯಾವ ರೀತಿಯಲ್ಲಿ ನೀವು ಒಂದಾಗಬಹುದು ಅದನ್ನು ನೋಡು. ಅದಕ್ಕಾಗಿ ಏನು ಮಾಡಬೇಕು, ಒಬ್ಬನೊಬ್ಬರಲ್ಲಿ ಇರುವಂತಹ ನ್ಯೂನತೆಗಳನ್ನು ನೀನು, ಒಬ್ಬನೊಬ್ಬರ ಭೇದ ಭಾವಗಳನ್ನು ನೀನು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ದ ಡಿಫ್ರೆನ್ಸಸ್. ಎರಡನೇದಾಗಿ, ನೀವು ಮಾತನಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದಕ್ಕೆ ಯಾವ ಒಂದು ಸೊಲ್ಯೂಷನ್, ಪರಿಹಾರವನ್ನು ತೆಗೆದುಕೊಳ್ಬಹುದು, ಅದರ ವಿಷಯದಲ್ಲಿ ಮಾತನಾಡು. ಒಬ್ಬನೊಬ್ಬನ ಮಾತನಾಡುವಾಗ ಅವನ ತಂದೆ ವಿಷಯದಲ್ಲಿ, ತಾಯಿಯ ವಿಷಯದಲ್ಲಿ, ಅವನ ಗತಕಾಲದ ಜೀವನದ ವಿಷಯದಲ್ಲಿ ಮಾತನಾಡಬೇಡ. ಡೋಂಟ್ ಸ್ಪೀಕ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ಕ್ರಿಯೇಟ್ ಎ ಕನ್ಫ್ಯೂಷನ್. ಏನು ಪರಿಹಾರ ಬೇಕು ಈ ಸಮಸ್ಯೆಗೆ, ಅದರ ಮೇಲೆ ಮಾತ್ರ ನಿನ್ನ ಗಮನವಿರಲಿ. ಮೂರನೇದಾಗಿ, ದೇವರಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸು. ಈ ಒಂದು ಸಂಬಂಧವನ್ನು ದೇವರನಿಗೆ ಕೊಟ್ಟದಕ್ಕಾಗಿ. ಸಂಬಂಧಗಳನ್ನು ಸುಮ್ಮನೆ ನೀನು ಕಳೆದುಕೊಳ್ಬೇಡ, ಸಂಬಂಧಗಳನ್ನು ನೀನು ಬೆಳೆಸಿಕೊಳ್ಬೇಕು. ಒಂದು ಕಳೆದುಕೊಳ್ಳಲು ಸುಲಭ, ಆಮೇಲೆ ಆ ಸಂಬಂಧಗಳನ್ನು ಮತ್ತೆ ಪಡೆದುಕೊಳ್ಳಲು ಬಹಳ ಕಷ್ಟ. ಆಮೇಲೆ ನಾಲ್ಕನೇದಾಗಿ, ಯಾವಾಗಲೂ ಸಂಬಂಧಗಳಲ್ಲಿ ನೀನು ಕ್ಷಮಿಸಬೇಕು. ಎಷ್ಟು ನೀನು ಕ್ಷಮಿಸ್ತೀಯೋ ಅಷ್ಟು ನಿನ್ನ ಸಂಬಂಧಗಳು ಒಳ್ಳೆಯದಾಗುವು. ಅದರಿಂದ ಜೀವನದಲ್ಲಿ ಏನು ಮಾಡಬೇಕು, ಯಾವಾಗಲೂ ಪ್ರಾರ್ಥಿಸಬೇಕು. ಕುಟುಂಬಕ್ಕಾಗಿ ಪ್ರಾರ್ಥಿಸು, ನಿನ್ನ ವ್ಯಾಪಾರಕ್ಕಾಗಿ ಪ್ರಾರ್ಥಿಸು, ನಿನ್ನ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥಿಸು. ಪ್ರೇ ಫಾರ್ ಯುವರ್ ಎಂಪ್ಲಾಯ್ಮೆಂಟ್, ಯುವರ್ ಕಲೀಗ್ಸ್, ಯುವರ್ ಕಂಪ್ಯಾನಿಯನ್ಸ್. ಎಷ್ಟು ನೀನು ಪ್ರಾರ್ಥಿಸ್ತೀಯೋ ಅಷ್ಟು ದೇವರು ನಿನಗೆ ಒಳ್ಳೆಯ ಸದ್ಬುದ್ಧಿಯನ್ನು ಹೊರಡಿಸ್ತಾರೆ. ಮಾತ್ರವಲ್ಲ, ನಮಗೆಲ್ಲರಿಗೆ ನಮ್ಮ ಜೀವನದಲ್ಲಿ ಏನಿರ್ತದೆ, ಒತ್ತಡಗಳಿರ್ತವೆ. ನಾವು ಕೆಲಸಕ್ಕೆ ಹೋದಾಗ, ವ್ಯಾಪಾರ ಮಾಡುವಾಗ ಒತ್ತಡ ಇರ್ತದೆ. ಆದರೆ ಮನೆಗೆ ಬರುವಾಗ ಒತ್ತಡಗಳನ್ನು ತರಬಾರ್ದು. ಯು ಮಸ್ಟ್ ಹ್ಯಾಂಡಲ್ ಯುವರ್ ಸ್ಟ್ರೆಸ್ ವೆಲ್. ಒತ್ತಡಗಳು ಖಂಡಿತವಾಗಿರ್ತವೆ. ಒತ್ತಡಗಳು ಎಲ್ಲಿರಬೇಕು ಅಲ್ಲೇ ಇರಬೇಕು. ವ್ಯಾಪಾರ ಸ್ಥಳದಲ್ಲಿರುವಂಥ ಒತ್ತಡಗಳನ್ನು ಮನೆಗೆ ತರಬಾರ್ದು. ಮನೆಯಲ್ಲಿರುವಂತಹ ಒತ್ತಡಗಳನ್ನು ಕೆಲಸದ ಸ್ಥಳಕ್ಕೆ ನೀನು ಕರೆದು ಹೋಗಬಾರ್ದು.
ಆ ಸ್ಥಳಗಳಲ್ಲಿ ಆ ಒತ್ತಡಗಳನ್ನು ಇರಬೇಕು. ಮತ್ತು ಕೊನೆಯದಾಗಿ ನೀನು ಕಠಿಣ ಪರಿಶ್ರಮ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ನೀನು ಕಠಿಣ ಪರಿಶ್ರಮ ಮಾಡಬೇಕು. ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿದರೆ ನಿಜವಾಗಿಯೂ ದೇವರಲ್ಲೇ ಒಳ್ಳೆಯ ಸಂಬಂಧವನ್ನು ಬೆಳೆಸಲು ನಿನಗೆ ಸಾಧ್ಯವಾಗುವುದು. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನೀವು ನಮಗೆ ಸ್ವರ್ಗದ ಕುಟುಂಬದ ಸದಸ್ಯರನ್ನಾಗಿ ಮಾಡಿದ್ದೀರಿ. ನಾವು ಈ ಲೋಕವನ್ನು ಬಿಟ್ಟು ನಿಮ್ಮಲ್ಲಿ ಬಂದಾಗ ಸ್ವರ್ಗದ ಕುಟುಂಬದಲ್ಲಿ ನಿತ್ಯ ಕಾಲವು ಚಿರಕಾಲವು ನಾವು ಬಾಳಬೇಕು. ಆದ್ದರಿಂದ ಈ ಲೋಕದಲ್ಲಿರುವಾಗ ನೀವು ನಮಗೆ ಕೊಟ್ಟಂತಹ ಕುಟುಂಬದಲ್ಲಿ ನಮ್ಮ ಸಹೋದರ ಸಹೋದರರೊಡನೆ, ನಮ್ಮ ತಂದೆ ತಾಯಂದಿರೊಡನೆ, ವಿವಾಹ ಜೀವನದಲ್ಲಿ ಪತಿ ಪತ್ನಿಯರೊಡನೆ, ನಮ್ಮ ಮಕ್ಕಳೊಡನೆ ನಾವು ನಿಮಗೆ ಮೆಚ್ಚುವಂತಹ ನಿಮ್ಮ ಆಜ್ಞೆಗಳ ಅನುಸಾರವಾದ ಜೀವನವನ್ನು ಜೀವಿಸಬೇಕು. ಇಂತಹ ಜೀವನವನ್ನು ಜೀವಿಸಲು ಪವಿತ್ರ ಆತ್ಮರ ಆ ಸುಜ್ಞಾನವನ್ನು ನಮಗೆಲ್ಲರಿಗೂ ಒದಗಿಸಿರಿ. ತಂದೆಯಾದ ದೇವರೇ, ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯನ್ನು, ಪ್ರತಿಯೊಬ್ಬ ಮಿತ್ರರನ್ನು ಆಶೀರ್ವದಿಸಿರಿ. ಅವರ ಕೋರಿಕೆಗಳ ಅನುಸಾರವಾಗಿ ನೀವು ಅವರನ್ನು ಆಶೀರ್ವದಿಸಿ ಅವರ ಎಲ್ಲ ಕೋರಿಕೆಗಳನ್ನು ಈಡೇರಿಸಿರಿ. ವಿಶೇಷವಾಗಿ ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರತಿಯೊಬ್ಬರು ನಿತ್ಯ ಜೀವವನ್ನು, ಶಾಶ್ವತ ಜೀವನವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವ. ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ ಯೇಸು ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ ಯೇಸು ದೇವ. ಇನ್ನೊಂದು ಸಾರಿ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಭೇಟಿಯಾಗುವವರೆಗೆ ದೇವರು ನಿಮ್ಮನ್ನು ಎಲ್ಲ ಆಶೀರ್ವಾದಗಳಿಂದ ಮುನ್ನಡೆಸಲಿ. ಆಮೇನ್.